ನಮಸ್ಕಾರ, ನಾನು ಲಿಖಿತಾ ಸಾಲ್ಯಾನ್. ಅಸ್ತ್ರ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ಚಿತ್ರೀಕರಣಕ್ಕಾಗಿ ಉಡುಪಿ ಭಾಗಕ್ಕೆ ಬಂದಿದ್ದ ನಟಿ ದೀಪಿಕಾ ದಾಸ್ ಅವರು ಪ್ರಸಿದ್ಧ ದೇವಸ್ಥಾನ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಉಚ್ಚಂಗಿ ಸಹಿತ ಶ್ರೀ ಮಾರಿಯಮ್ಮನ ದರ್ಶನ ಪಡೆದ ಅವರನ್ನು ದೇವಳದ ವ್ಯವಸ್ಥಾಪನಾ ಸಮಿತಿ ಮತ್ತು ಅಭಿವೃದ್ಧಿ ಸಮಿತಿಯಿಂದ ಗೌರವಿಸಲಾಯಿತು. ದೇವಳದ ಪ್ರಧಾನ ಅರ್ಚಕ ವೇದಮೂರ್ತಿ ಶ್ರೀನಿವಾಸ ತಂತ್ರಿ ಕಲ್ಯಾ ಅವರು ಅಮ್ಮನ ಅನುಗ್ರಹ ಪ್ರಸಾದವನ್ನು ನೀಡಿದರು. ಈ ವೇಳೆ ದೇವಳದ ಅಭಿವೃದ್ಧಿ, ಘಂಟಾನಾದ ಸೇವೆ ಮತ್ತು ನವದುರ್ಗ ಲೇಖನ ಯಜ್ಞದ ಬಗ್ಗೆ ಮಾಹಿತಿ ಪಡೆದುಕೊಂಡು ನವದುರ್ಗ ಲೇಖನವನ್ನು ಬರೆಯುವುದಾಗಿ ಸಂಕಲ್ಪ ಸ್ವೀಕರಿಸಿ ಲೇಖನ ಪುಸ್ತಕವನ್ನು ಪಡೆದುಕೊಂಡರು. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರತ್ನಾಕರ ಶೆಟ್ಟಿ ನಡಿಕೆರೆ, ಸದಸ್ಯ ರವೀಂದ್ರ ಮಲ್ಲಾರ್, ಘಂಟಾನಾದ ಸೇವಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಕಾಪು ಜಯರಾಮ ಆಚಾರ್ಯ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್ ಪಡುಬಿದ್ರಿ. ತನ್ನ ಬೆಳವಣಿಗೆಯ ಪಯಣದಲ್ಲಿ ಮಹತ್ವದ ಮೈಲಿಗಲ್ಲನ್ನು ಗುರುತಿಸುವ ಮೂಲಕ ಎಂಸಿಸಿ ಬ್ಯಾಂಕ್ನ 20ನೇ ಶಾಖೆ ಬೈಂದೂರಿನ ಪೆಟ್ರೋಲ್ ಬಂಕ್ ಬಳಿಯ ಮುಖ್ಯ ರಸ್ತೆಯ ದೀಪಾ ಕಾಂಪ್ಲೆಕ್ಸ್ನ ನೆಲಮಹಡಿಯಲ್ಲಿ ಶುಭಾರಂಭಗೊಂಡಿತು. ಎಂಸಿಸಿ ಬ್ಯಾಂಕಿನ ಅಧ್ಯಕ್ಷ ಸಹಕಾರ ರತ್ನ ಅನಿಲ್ ಲೋಬೋ ಅವರು ಗಣ್ಯ ಅತಿಥಿಗಳು, ಸಮುದಾಯದ ಸದಸ್ಯರು ಮತ್ತು ಬ್ಯಾಂಕ್ ಅಧಿಕಾರಿಗಳ ಸಮ್ಮುಖದಲ್ಲಿ ಉದ್ಘಾಟಿಸಿದರು. ಬೈಂದೂರಿನ ಹೋಲಿ ಕ್ರಾಸ್ ಚರ್ಚ್ನ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ವಿನ್ಸೆಂಟ್ ಕುವೆಲ್ಲೋ ಅವರು ಆಶೀರ್ವದಿಸಿ ಹೊಸ ಶಾಖೆಯ ಯಶಸ್ಸಿಗೆ ಪ್ರಾರ್ಥನೆ ಸಲ್ಲಿಸಿದರು. ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬಾಬು ಶೆಟ್ಟಿ ಸೇಫ್ ಡೆಪಾಸಿಟ್ ಲಾಕರ್ ಉದ್ಘಾಟಿಸಿದರು. ಈ ಸ್ಟ್ಯಾಂಪಿಂಗ್ ಸೌಲಭ್ಯವನ್ನು ಬೈಂದೂರಿನ ಸೇಂಟ್ ಥಾಮಸ್ ವಸತಿ ಶಾಲೆಯ ಪ್ರಾಂಶುಪಾಲ ರೆವರೆಂಡ್ ಫಾದರ್ ಫಿಲಿಪ್ ನೆಲಿವಿಲ್ಲಾ ಉದ್ಘಾಟಿಸಿದರು. ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರ ರತ್ನ ಅನಿಲ್ ಲೋಬೋ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಬ್ಯಾಂಕಿನ ಸೇವೆ ಮತ್ತು ಸೌಲಭ್ಯಗಳನ್ನು ಉತ್ತೇಜಿಸಲು ಮತ್ತು ಆಮಂತ್ರಣ ಪತ್ರವನ್ನು ನೀಡಲು ಭೇಟಿ ನೀಡಿದ ಸಂದರ್ಭದಲ್ಲಿ ಸಿಬ್ಬಂದಿಗೆ ನೀಡಿದ ಆತ್ಮೀಯ ಸ್ವಾಗತ, ಸಹಾಯ ಮತ್ತು ಸಹಕಾರಕ್ಕಾಗಿ ಸಂಸ್ಥೆಗಳು ಮತ್ತು ಪ್ರದೇಶದ ಸಾರ್ವಜನಿಕರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಆದ್ದರಿಂದ ಇಲ್ಲಿ ಇರುವ ಎಲ್ಲ ಈ ಬೈಂದೂರಿನ ಮಹಾಜನತೆ ಮಾಡಿ ಕೊಡ್ತೀರಂತ ನನಗೆ ನಂಬಿಕೆ ಇದೆ. ಏನು ಹೇಳ್ತೀರಿ? ಎಸ್, ವೆರಿ ಗುಡ್. ನೀವೇ ಇವತ್ತು ನಮಗೆ ಈವಾಗಲೇ ಸಾಧಾರಣ 25-50 ಕಸ್ಟಮರ್ಗಳು ಅಕೌಂಟ್ ಓಪನ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಅಕೌಂಟ್ ಹೋಲಿ ಕ್ರಾಸ್ ಚರ್ಚಿನ ಫಾದರ್ ಅವರು ಓಪನ್ ಮಾಡಿದ್ದಾರೆ. ಆದ್ದರಿಂದ ಇವತ್ತು ಏನು 50 ಜನ ನಾವು ಅವರನ್ನು ಸ್ಟೇಜ್ಗೆ ಕರೆದು 1 ಇಂದ 50 ಟಾಪ್ ಕಸ್ಟಮರ್ಗಳನ್ನು ನಿಮಗೆ ನಾನು ನಮಸ್ಕಾರ ಮಾಡುತ್ತೇನೆ. ನೀವು ಸಹ ಇಲ್ಲಿದ್ದವರು ಎಲ್ಲ ಸಹ ನಮ್ಮ ಎಂಸಿಸಿ ಬ್ಯಾಂಕಿನ ಬೈಂದೂರು ಶಾಖೆಯ ಬ್ರಾಂಡ್ ಅಂಬಾಸಿಡರ್ ಅಂತ ಹೇಳ್ತಾ ನಾನು ನನ್ನ ಭಾಷಣವನ್ನು ಕೊನೆಗೊಳ್ಳುತ್ತೇನೆ. ತಮಗೆಲ್ಲರಿಗೂ ಧನ್ಯವಾದಗಳು. 2018ರಿಂದ ಪಾದರಸದಂತೆ ಮಿಂಚಿನ ಸಂಚಾರ ಮಾಡಿ ಎಂಸಿಸಿ ಬ್ಯಾಂಕಿನ ಬೆಳವಣಿಗೆಗೆ ಕಾರಣಕರ್ತರಾಗಿರುವಂತಹ ಸಹಕಾರ ರತ್ನ ಅನಿಲ್ ಲೋಬೋರ್ ಅವರು ತಮ್ಮ ಅಧ್ಯಕ್ಷೀಯ ಮಾತುಗಳೊಂದಿಗೆ ಮತ್ತೆ ಭರವಸೆಯನ್ನು ಇಟ್ಟುಕೊಂಡಿದ್ದಾರೆ. ನಿಮ್ಮ ಮೇಲೆ ಆ ಭರವಸೆಯನ್ನು ಉಳಿಸಿಕೊಳ್ಳುತ್ತೀರಾ ಎಂಬ ಆಶಾಭಾವನೆಯೊಂದಿಗೆ ಮತ್ತೊಮ್ಮೆ ಸಹಕಾರ ರತ್ನ ಅನಿಲ್ ಲೋಬೋ ತಮಗೆ ಅಭಿನಂದನೆಗಳು, ಕೃತಜ್ಞತೆಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ
ಸೆಲೆಸ್ಟಿನ್ ಮೊಂತಿರೋ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ನಮ್ಮ ನೆನಪಿನ ಕಾಣಿಕೆ ಗೌರವವನ್ನು ನಮ್ಮ ಅಧ್ಯಕ್ಷರಿಂದ ಸ್ವೀಕರಿಸಬೇಕಾಗಿ ವಿನಂತಿ. ಸೆಲೆಸ್ಟಿನ್ ಮೊಂತಿರೋ, ಜೊತೆಗಾಗಿ ರೊನಾಲ್ಡ್ ನಸ್ರೆತ್ ಹಾಗೆಯೇ ಈ ಭಾಗದ ಖ್ಯಾತ ರೆವರೆಂಡ್ ಫಾದರ್ ವಿನ್ಸೆಂಟ್ ಕುವೆಲ್ಲೋ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಬೈಂದೂರಿನಲ್ಲಿ ಗ್ರಾಹಕ ಸ್ನೇಹಿ ವಾತಾವರಣವನ್ನು ಒದಗಿಸಿದ್ದಕ್ಕಾಗಿ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಯನ್ನು ಅಭಿನಂದಿಸಿದ್ರು ಮತ್ತು ಬ್ಯಾಂಕಿನ ಭವಿಷ್ಯದ ಪ್ರಯತ್ನಗಳಿಗೆ ದೇವರ ಆಶೀರ್ವಾದವನ್ನು ಕೋರಿದ್ರು. ನಾನು 2 ಮಾತುಗಳನ್ನು ನಿಮ್ಮ ಮುಂದೆ ಇಡಲು ಬಯಸ್ತೇನೆ. ಎಂಸಿಸಿ ಬ್ಯಾಂಕಿನ ಅಧ್ಯಕ್ಷತೆ, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಸಹಕಾರ ರತ್ನ ಶ್ರೀ ಅನಿಲ್ ಲೋಬೋ, ಅಧ್ಯಕ್ಷರು ಎಂಸಿಸಿ ಬ್ಯಾಂಕ್ ಮಂಗಳೂರು, ಹಾಗೂ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರನ್ನು ಗಣ್ಯಾತೀತರನ್ನು ನಮಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರನ್ನು ನಮಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗ್ರಾಹಕರನ್ನು ನಾನು ನಮಿಸುತ್ತಾ ನನ್ನ 2 ಮಾತುಗಳನ್ನು ನಾನು ನಿಮ್ಮ ಮುಂದೆ ಇಡಲು ಬಯಸ್ತೇನೆ. ಇವತ್ತು ಏನೋ ನನಗೆ ದೊಡ್ಡ ಸಂಭ್ರಮ ಇಲ್ಲಿ ಕಾಣ್ತಿದೆ. ಸಂಭ್ರಮ ಸಡಗರದ ವಾತಾವರಣ ಈ ಬೈಂದೂರಿನ ಪರಿಸರದಲ್ಲಿ ನಾನು ನೋಡುತ್ತಿದ್ದೇನೆ. ನಿಮ್ಮ ಎಲ್ಲರ ನಗುಮುಖ ನನಗೆ ನೋಡುವಾಗ ಬಹಳ ಸಂತೋಷವಾಗ್ತದೆ. ಬ್ಯಾಂಕಿಗೆ ಉದ್ಘಾಟನೆಯ ಸಮಯದಿಂದ ಇಲ್ಲಿಯವರೆಗೆ ನೀವು ಪ್ರತಿಯೊಬ್ಬರು ನಗುಮುಖದಿಂದ ಈ ಬ್ಯಾಂಕಿನ ಈ ಹೊಸ ಶಾಖೆಯನ್ನು, ಹೊಸ ಆರಂಭವನ್ನು ನೀವು ಸ್ವಾಗತಿಸಿದ್ದೀರಿ. ನಿಮ್ಮ ನಗುಮುಖ, ನಿಮ್ಮ ಕೈ ಚಪ್ಪಾಳಿಗಳು ಸದಾ ಈ ಬ್ಯಾಂಕಿನ ಈ ಕಾರ್ಯಕ್ರಮ ಯಶಸ್ವಿಗೆ ಇರಲಿ ಎಂದು ನಾನು ಬೇಡುತ್ತೇನೆ. ಬೈಂದೂರಿನಲ್ಲಿ ಶಾಖೆಯನ್ನು ಸ್ಥಾಪಿಸಿದ್ದಕ್ಕಾಗಿ ಬಾಬು ಶೆಟ್ಟಿ ಎಂಸಿಸಿ ಬ್ಯಾಂಕ್ಗೆ ಧನ್ಯವಾದಗಳನ್ನು ಅರ್ಪಿಸಿದ್ರು ಮತ್ತು ಸ್ಥಳೀಯ ನಿವಾಸಿಗಳು ಅದರ ಬೆಳವಣಿಗೆಗೆ ಬೆಂಬಲ ನೀಡುವಂತೆ ಪ್ರೋತ್ಸಾಹಿಸಿದರು. ಕರ್ನಾಟಕ ಬ್ಯಾಂಕ್ ಮತ್ತು ಎಂಸಿಸಿ ಬ್ಯಾಂಕ್ ರಾಷ್ಟ್ರೀಕೃತ ಆಗಲಿಲ್ಲ. ಎಂಸಿಸಿ ಬ್ಯಾಂಕಿನವರು ಶಾಖೆಗಳ ಸಂಖ್ಯೆಯಲ್ಲಿ ಕಡಿಮೆ ಇದ್ದರೂ ಸಹ ಇದೊಂದು ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕಿನ ಸ್ಥಾನಮಾನವನ್ನು ಹೊಂದಿದ್ದಾರೆ ಅಂತ ಕೇಳಿ ನನಗೆ ತುಂಬ ಸಂತೋಷ ಆಯಿತು. ಯಾಕಂತ ಹೇಳಿದರೆ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕಿನ ಸ್ಥಾನಮಾನವನ್ನು ಹೊಂದಬೇಕಾದ್ರೆ ಆ ಬ್ಯಾಂಕಿನ ತಾಕತ್ತು ಎಷ್ಟು ಇರಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಹಾಗಾಗಿ ಕೇವಲ ಉಡುಪಿ ಮಂಗಳೂರಿನಲ್ಲಿ ಕೇಂದ್ರೀಕೃತವಾಗಿ ಶಾಖೆಗಳನ್ನು ಮಾಡಿ ಕಾರ್ಯಾಚರಿಸುತ್ತಿದ್ದ ಈ ಎಂಸಿಸಿ ಬ್ಯಾಂಕಿನವರು ಬೈಂದೂರು ಭಾಗದಲ್ಲಿ, ವಿಶೇಷವಾಗಿ ಬೈಂದೂರು ಭಾಗದಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಈ ರೂರಲ್ ಭಾಗದಲ್ಲಿ ಇವತ್ತು ತಮ್ಮ ಶಾಖೆಯನ್ನು ತೆರೀತಾ ಇದ್ದಾರೆ. ಬಹುಶಃ ಇಲ್ಲಿ ಅವರಿಗೆ ಕೈಗಾರಿಕೋದ್ಯಮಿಗಳು ಅಥವಾ ರಾಜು ಪೂಜಾರಿ ಅವರು ತಮ್ಮ ಭಾಷಣದಲ್ಲಿ ಬ್ಯಾಂಕ್ ಅನ್ನು ಅಭಿನಂದಿಸಿ ಇನ್ನೂ ಹೆಚ್ಚಿನ ಸಾಧನೆಗಳತ್ತ ಸಿಬ್ಬಂದಿ ಶ್ರದ್ಧೆಯಿಂದ ಕೆಲಸ ಮಾಡುವಂತೆ ಒತ್ತಾಯಿಸಿ ನಿರಂತರ ಬೆಂಬಲದ ಭರವಸೆ ನೀಡಿದರು. ಸಹಕಾರ ರತ್ನ ಶ್ರೀ ಅನಿಲ್ ಲೋಬರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ವಂದನೀಯ ಫಾದರ್ ಅವರೇ, ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಎಂಸಿಸಿ ಬ್ಯಾಂಕಿನ ಎಲ್ಲ ಗೌರವಾನ್ವಿತ ನಿರ್ದೇಶಕರೇ, ವಿಶೇಷವಾಗಿ ಈ ಒಂದು ಶಾಖೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಗೌರವಾನ್ವಿತ ಆತ್ಮೀಯ ಆಹ್ವಾನಿತ ಬಂಧುಗಳೇ, ಬೈಂದೂರಿನಲ್ಲಿ ಈ ಶಾಖೆ ತೆರೀತಾ ಇರುವಂಥದ್ದು ಬಹಳ ಸಂತೋಷವಾಗ್ತಾ ಇದೆ. ಬಹುಶಃ ನಾನು ಕಳೆದ ಸುಮಾರು 30 ವರ್ಷಗಳಿಂದ ಈ ಸಹಕಾರಿ ಕ್ಷೇತ್ರದಲ್ಲಿ ಇಂಥ ಒಂದು ಅನೇಕ ಶಾಖೆಗಳ ಪ್ರಾರಂಭೋತ್ಸವದಲ್ಲಿ ಬಹುಶಃ ನಾನೇ ನಿರ್ದೇಶಕನಾಗಿ ಅಧ್ಯಕ್ಷನಾಗಿರುವ ಅನೇಕ ಸಂಸ್ಥೆಗಳ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಕಾರ್ಯಕ್ರಮದ ಸಂಯೋಜನೆ ಮಾಡಿದ್ದಾರೆ. ಅವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಒಂದು ವಿಶಿಷ್ಟ ರೀತಿಯ ಒಂದು ಕಾರ್ಯಕ್ರಮ ಸಂಯೋಜನೆಯನ್ನು ಮಾಡಿದ್ದಾರೆ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಗಳಿಸಿದ ಬೈಂದೂರು ಪ್ರದೇಶದ ವಿದ್ಯಾರ್ಥಿಗಳನ್ನು ಈ ಸಂದರ್ಭ ಸನ್ಮಾನಿಸಲಾಯಿತು. ಬೈಂದೂರು ಶಾಖೆಯಲ್ಲಿ ಖಾತೆಗಳನ್ನು ತೆರೆದ ಗ್ರಾಹಕರನ್ನು ಸನ್ಮಾನಿಸಲಾಯಿತು. ವಿವಿಧ ಸ್ಥಳೀಯ ಸಂಘಗಳ ಪದಾಧಿಕಾರಿಗಳ ಕೊಡುಗೆಯನ್ನು ಗುರುತಿಸಿ ಅವರನ್ನು ಸನ್ಮಾನಿಸಲಾಯಿತು. ಸಿಎ ಪರೀಕ್ಷೆಯಲ್ಲಿ ಪ್ರಥಮ ಪ್ರಯತ್ನದಲ್ಲಿ ತೇರ್ಗಡೆಯಾದ ನಿಕೋಲಾ ರೋಶ್ನಿ ಡಯಾಸ್ ಅವರನ್ನು ಸನ್ಮಾನಿಸಲಾಯಿತು. ಕಟ್ಟಡದ ಮಾಲೀಕರಾದ ಜಗನ್ನಾಥ ಶೆಟ್ಟಿ ಮತ್ತು ಸಿವಿಲ್ ಇಂಜಿನಿಯರ್
ಕಾರ್ತಿಕ್ ಕಿರಣ್ ಅವರಿಗೆ ಈ ಸಂದರ್ಭ ಕೃತಜ್ಞತೆಗಳನ್ನು ಸಲ್ಲಿಸಲಾಯಿತು. ಬೈಂದೂರು ಶಾಖೆಗೆ ನೇಮಕಗೊಂಡ ಸಿಬ್ಬಂದಿಯನ್ನು ಜನರಲ್ ಮ್ಯಾನೇಜರ್ ಸುನಿಲ್ ಮಿನೇಜಸ್ ಪರಿಚಯಿಸಿದ್ದು, ಅಧ್ಯಕ್ಷರು ಕೃತಜ್ಞತೆಯ ಸಂಕೇತವಾಗಿ ಅವರಿಗೆ ಹೂಗುಚ್ಛ ನೀಡಿದರು. ಉಡುಪಿ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷ ರಾಜು ಪೂಜಾರಿ, ಬೈಂದೂರು ಪಟ್ಟಣ ಪಂಚಾಯತ್ನ ನಾಮನಿರ್ದೇಶಿತ ಸದಸ್ಯ ಸದಾಶಿವ ಡಿ ಪಡುವರಿ, ಶಿರೂರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಕ್ಯಾಪ್ಸಿನೂರ್ ಮೊಹಮ್ಮದ್, ನಾಡದೋಣಿ ರಾಜ್ಯ ಸಂಘದ ಅಧ್ಯಕ್ಷ ನಾಗೇಶ್ ಕಾರ್ವಿ, ಬೈಂದೂರು ವಕೀಲರ ಸಂಘದ ಅಧ್ಯಕ್ಷ ಮೋಬಿ ಪಿಸಿ ಅವರು ಗೌರವಾನ್ವಿತ ಅತಿಥಿಗಳಾಗಿದ್ದರು. ಕಾರ್ಯಕ್ರಮದಲ್ಲಿ ರೆವರೆಂಡ್ ಫಾದರ್ ಫಿಲಿಪ್ ನೆಲಿವಿಲ್ಲಾ, ಉಪಾಧ್ಯಕ್ಷ ಜೆರಾಲ್ಡ್ ಜೋಡಿ ಸಿಲ್ವಾ ಮತ್ತು ನಿರ್ದೇಶಕರಾದ ಆಂಡ್ರ್ಯೂ ಡಿಸೋಜಾ, ಡೇವಿಡ್ ಡಿಸೋಜಾ, ಹೆರಾಲ್ಡ್ ಮೊಂತೆರೋ, ಮೆಲ್ವಿನ್ ವಾಸ್, ಜೆಪಿ ರೋಡ್ರಿಗಸ್, ರೋಷನ್ ಡಿಸೋಜಾ, ಡಾಕ್ಟರ್ ಜೆರಾಲ್ಡ್ ಪಿಂಟೋ, ವಿನ್ಸೆಂಟ್ ಲತ್ಸರಾದೋ, ಸಿಜಿ ಪಿಂಟೋ, ಸುಶಾಂತ್ ಸಲ್ದಾನಾ, ಆಲ್ವಿನ್ ಪಿ ಮೊಂತೆರೋ, ಫೆಲಿಕ್ಸ್ ಡಿ ಕ್ರೂಸ್ ಮತ್ತು ಜನರಲ್ ಮ್ಯಾನೇಜರ್ ಸುನಿಲ್ ಮಿನೇಜಸ್ ಉಪಸ್ಥಿತರಿದ್ದರು. ನಿರ್ದೇಶಕರಾದ ಎಲ್ರಾಯ್ ಕಿರಣ್ ಕ್ರಾಸ್ಟೋ ಸ್ವಾಗತಿಸಿದರು. ಬೈಂದೂರು ಶಾಖೆಯ ಹಿರಿಯ ವ್ಯವಸ್ಥಾಪಕರಾದ ಸಂದೀಪ್ ಕ್ವಾಡ್ರಸ್ ಧನ್ಯವಾದ ಅರ್ಪಿಸಿದರು. ಕಾರ್ಯಕ್ರಮವನ್ನು ಸ್ಟೀವನ್ ಕುಲಾಸೋ ಉದ್ಯಾವರ ನಿರೂಪಿಸಿದರು. ಜೆಪಿ ಬಡಕೆರೆ, ವಿ4 ನ್ಯೂಸ್, ಬೈಂದೂರು. ಚೀನಾವು ಭಾರತದ 2000 ಕಿಲೋಮೀಟರ್ ನೆಲ ಕಬಳಿಸಿದ್ದು ನಿಮಗೆ ಹೇಗೆ ಗೊತ್ತು? ಭಾರತೀಯರಾಗಿ ಭಾರತೀಯ ಸೇನೆ ಖಂಡಿಸಿದ್ದು ಹೇಗೆ ಸರಿ ಎಂದು ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿ ಅವರನ್ನು ಪ್ರಶ್ನಿಸಿತು. ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿಯವರು ಸುಪ್ರೀಂ ಕೋರ್ಟಿನ ಪ್ರಶ್ನೆಗಳಿಂದ ಇಂದು ಮುಜುಗರಕ್ಕೆ ಒಳಗಾದರು. 2022ರಲ್ಲಿ ಅರುಣಾಚಲ ಪ್ರದೇಶದ ತವಾಂಗ್ನಲ್ಲಿ ಭಾರತ್ ಜೋಡೋ ಯಾತ್ರೆಯ ವೇಳೆ ರಾಹುಲ್ ಗಾಂಧಿ ಅವರು ಈ ಮಾತು ಹೇಳಿದರು. ಅರುಣಾಚಲ ಪ್ರದೇಶದ ಗಡಿಯಲ್ಲಿ ಚೀನೀಯರು ತಂಟೆ ಮಾಡಿದ್ರು. ಅದೇ ಸಮಯದಲ್ಲಿ ನಾಸಾದವರು ಗಡಿ ಭಾಗದಲ್ಲಿ ಚೀನೀಯರು ಒಳತೂರಿ ಗ್ರಾಮ ನಿರ್ಮಿಸಿದ್ದಾರೆ ಎಂದು ಫೋಟೋ ಪ್ರಕಟಿಸಿತ್ತು. ಅದನ್ನೇ ರಾಹುಲ್ ಗಾಂಧಿ ಅವರು ವ್ಯಂಗ್ಯವಾಗಿ ಚೀನಾ ಮತ್ತು ಭಾರತೀಯ ಸೈನಿಕರ ಮೇಲೆ ಚೀನಿ ಸೈನಿಕರ ಹಲ್ಲೆ ಎಂಬುದನ್ನು ಹೇಳಿದರು. ಈ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿತ್ತು. ಸುಪ್ರೀಂ ಕೋರ್ಟ್ ಜಸ್ಟಿಸ್ಗಳಾದ ದೀಪಂಕರ್ ದತ್ತಾ ಮತ್ತು ಎಜಿ ಮಸೀಹ್ ಅವರುಗಳಿದ್ದ ನ್ಯಾಯಪೀಠವು ರಾಹುಲ್ರನ್ನು ಖಂಡಿಸಿತು. ಈ ಸಂಬಂಧ ವಿಶೇಷ ಕೋರ್ಟ್ನಲ್ಲಿ ದಾಖಲಾದ ಪ್ರಕರಣ ರದ್ದು ಮಾಡುವಂತೆ ರಾಹುಲ್ ಗಾಂಧಿ ಸಲ್ಲಿಸಿದ್ದ ಅರ್ಜಿಯನ್ನು ಅಲಹಾಬಾದ್ ಹೈಕೋರ್ಟ್ ವಜಾ ಮಾಡಿತ್ತು. ವಜಾ ಕೋರಿ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಬಿಜೆಪಿಯ ಉದಯ್ ಶಂಕರ್ ಶ್ರೀವಾತ್ಸವ ರಾಹುಲ್ ಗಾಂಧಿ ವಿರುದ್ಧ ಪ್ರಕರಣ ದಾಖಲಿಸಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ದೆಹಲಿ. ರಸ್ತೆ, ಕಸದ ಬುಟ್ಟಿ ಮೊದಲಾದ ಕಡೆ ಪಾನ್ ಜಗಿದು ಹೇಗೆಂದರಾಗೆ ಉಗಿಯುವುದರಿಂದ ಕೆಂಪೆಂಜಲು, ರಸ, ಕಸ, ಕಲೆ ಸಮಸ್ಯೆಯು ಬ್ರಿಟನ್ನಿನಲ್ಲಿ ಅತಿಯಾಗಿರುವುದು ವಿಡಿಯೋವೊಂದರಲ್ಲಿ ಬಯಲಾಗಿದೆ. ಲಂಡನ್ ನಗರದ ರಸ್ತೆ ಬದಿಯ ಕಸದ ತೊಟ್ಟಿಗಳ ಮೇಲೆ ಪಾನ್, ಹೊಗೆಸೊಪ್ಪು ಜಗಿದು ಉಗಿದಿರುವುದರ ಕಲೆಗಳು ಅಧಿಕರಿಸಿರುವುದರ ಬಗೆಗೆ ವಿಡಿಯೋವೊಂದು ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಕಸದ ಬುಟ್ಟಿಯಲ್ಲದೆ ರಸ್ತೆಯಲ್ಲಿ ಹಾಗೂ ಕಾಲು ಹಾದಿಯ ಮೇಲೆ ಉಗಿದು ಕೆಂಪೆಂಜಲು ಕಲೆ ಮಾಡಿರುವುದು ಕೂಡ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತೋರಿಸಲಾಗಿದೆ. ನಮ್ಮ ಪ್ರದೇಶದ ರೆಸ್ಟೋರೆಂಟ್ಗಳು, ಪಾನ್ ಶಾಪ್ಗಳು, ಅಂಗಡಿ ಮುಂಗಟ್ಟುಗಳ ಪಕ್ಕ ಪಾನ್ ಮತ್ತು ಹೊಗೆಸೊಪ್ಪು ಜಗಿದು ಉಗಿಯುವ ಸಮಸ್ಯೆ ಅಧಿಕರಿಸಿದೆ ಎಂದು ರೇನರ್ಸ್ ಲೇನ್ ಡಿಸ್ಟ್ರಿಕ್ಟ್ನವರು ದೂರಿದ್ದಾರೆ. ನಾರ್ತ್ ಹಾರೋದಲ್ಲಿ ಆರಂಭವಾಗಿರುವ ಒಂದು ಪಾನ್ ಶಾಪ್ ವಿರುದ್ಧ ಜನರು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ವಿಡಿಯೋಗೆ ಪ್ರತಿಕ್ರಿಯಿಸಿರುವ ನಾಗರಿಕರು, ವಲಸೆಗಾರರು, ಅದರಲ್ಲೂ ಭಾರತೀಯರು ಇದಕ್ಕೆ ಕಾರಣ ಎಂದು ಟೀಕಿಸಿದ್ದಾರೆ. ಲೀಸೆಸ್ಟರ್ ನಗರದಲ್ಲಿ ಹೀಗೆ ಉಗಿಯುವುದರ ವಿರುದ್ಧ 2019ರಲ್ಲಿ ಇಂಗ್ಲಿಷ್ ಮತ್ತು ಗುಜರಾತಿ ಭಾಷೆಗಳ ನೋಟಿಸು ಮೂಲಕ ಎಚ್ಚರಿಸಲಾಗಿತ್ತು. 2014ರಲ್ಲಿ ಬ್ರೆಂಟ್ ಕೌನ್ಸಿಲ್ ಕಲೆ ನೀಗಲು 21,000 ಪೌಂಡ್ ಎಂದರೆ 21 ಲಕ್ಷ ರೂಪಾಯಿ ವ್ಯಯಿಸಿತ್ತು. ವಿಕೆ ಗ್ರೂಪ್ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆನ್ಲೈನ್ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಆಯೋಜಿಸಲಾಗಿದೆ. ಇದು ಮಕ್ಕಳ ಪ್ರತಿಭೆ ಮತ್ತು ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುವ ನಿಟ್ಟಿನಲ್ಲಿ ಈ ಸ್ಪರ್ಧೆ ನಡೆಯಲಿದೆ. ಈ ಬಾರಿ 4ನೇ ವರ್ಷದ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಆಗಿದ್ದು, ನಿಮ್ಮ ಮಗುವಿಗೆ ಸ್ವಾತಂತ್ರ್ಯ ಹೋರಾಟಗಾರನಂತೆ ಬಟ್ಟೆ ಧರಿಸಿ ಇತ್ತೀಚಿನ ಫೋಟೋ ಮತ್ತು ವಿಡಿಯೋವನ್ನು ಕಳುಹಿಸಬೇಕಾಗಿದೆ. ಇನ್ನು 3 ವಿಭಾಗದಲ್ಲಿ ಸ್ಪರ್ಧೆ ನಡೆಯಲಿದ್ದು, ಇದರಲ್ಲಿ ಕಿಡ್ಸ್, ಸಬ್ ಜೂನಿಯರ್, ಜೂನಿಯರ್ ಎಂಬುದಾಗಿ ವಿಂಗಡಿಸಲಾಗಿದೆ. ಕಿಡ್ಸ್ ವಿಭಾಗದಲ್ಲಿ 2 ರಿಂದ 5 ವರ್ಷದೊಳಗಿನ ಮಗುವಿನ ಫೋಟೋ ಕಳುಹಿಸಬೇಕು. ಇದರಲ್ಲಿ ವಿಜೇತರಾದವರಿಗೆ ಮೊದಲ ಬಹುಮಾನವಾಗಿ ಸ್ಟಡಿ ಟೇಬಲ್, ದ್ವಿತೀಯ ಬಹುಮಾನವಾಗಿ ಪಿಯೋನಾ ಕೀಬೋರ್ಡ್, ತೃತೀಯ ಬಹುಮಾನವಾಗಿ ಬುಕ್ ಶೆಲ್ಫ್ ಸಿಗಲಿದೆ. ವಿಜೇತರಿಗೆ ಬಹುಮಾನದ ಜೊತೆಗೆ ಮೆಡಲ್ ಹಾಗೂ ಸರ್ಟಿಫಿಕೇಟ್ ಕೂಡ ನೀಡಲಾಗುತ್ತದೆ.
ಇನ್ನು ಸಬ್ ಜೂನಿಯರ್ ವಿಭಾಗದಲ್ಲಿ 6ರಿಂದ 10 ವರ್ಷದ ಮಕ್ಕಳು ದೇಶಭಕ್ತಿ ಗೀತೆಯೊಂದಿಗೆ ವಿಡಿಯೋ ಕಳುಹಿಸಬೇಕಾಗಿದೆ. ಮೊದಲ ಬಹುಮಾನವಾಗಿ ಬೈಸಿಕಲ್, ದ್ವಿತೀಯ ಬಹುಮಾನವಾಗಿ ಸ್ಟಡಿ ಟೇಬಲ್ ಜೊತೆಗೆ ಬುಕ್ ಶೆಲ್ಫ್, ತೃತೀಯ ಬಹುಮಾನವಾಗಿ ಬುಕ್ ಶೆಲ್ಫ್ ಸಿಗಲಿದೆ. ಇದರಲ್ಲಿ ವಿಜೇತರಾದವರಿಗೆ ಮೆಡಲ್ ಹಾಗೂ ಸರ್ಟಿಫಿಕೇಟ್ ಕೂಡ ನೀಡಲಾಗುತ್ತದೆ. ಇನ್ನು ಜೂನಿಯರ್ ವಿಭಾಗದಲ್ಲಿ 11ರಿಂದ 14 ವರ್ಷದೊಳಗಿನ ಮಕ್ಕಳಿಗಾಗಿ ದೇಶಭಕ್ತಿಯ ಭಾಷಣದೊಂದಿಗೆ ವಿಡಿಯೋ ಕಳುಹಿಸಬೇಕಾಗಿದೆ. ಇದರಲ್ಲಿ ವಿಜೇತ ಮಕ್ಕಳಿಗೆ ಮೊದಲ ಬಹುಮಾನವಾಗಿ ಬೈಸಿಕಲ್, ದ್ವಿತೀಯ ಬಹುಮಾನವಾಗಿ ಸ್ಟಡಿ ಟೇಬಲ್ ಹಾಗೂ ತೃತೀಯ ಬಹುಮಾನವಾಗಿ ಬುಕ್ ಶೆಲ್ಫ್ ಸಿಗಲಿದೆ. ಇದರಲ್ಲಿ ವಿಜೇತರಾದವರಿಗೆ ಮೆಡಲ್ ಹಾಗೂ ಸರ್ಟಿಫಿಕೇಟ್ ಅನ್ನು ನೀಡಿ ಗೌರವಿಸಲಾಗುವುದು. ಪ್ರತಿ ವಿಭಾಗದಲ್ಲಿ 5 ಅತ್ಯುತ್ತಮ ಪ್ರದರ್ಶನಕ್ಕೆ ಬಹುಮಾನ ಕೂಡ ಇರಲಿದೆ. ಭಾಗವಹಿಸುವ ಮಗುವಿನ 2 ಫೋಟೋ ಮತ್ತು 1 ಪ್ರದರ್ಶನದ ವಿಡಿಯೋವನ್ನು 8748800066 ಅಥವಾ 7349299174 ಸಂಖ್ಯೆ ಅಥವಾ 7026637705ಗೆ ವಾಟ್ಸಪ್ ಮಾಡಬೇಕು. ಮಗುವಿನ ಹೆಸರು, ವಯಸ್ಸು ಮತ್ತು ಹುಟ್ಟಿದ ದಿನಾಂಕ, ವಿಳಾಸ, ಮೊಬೈಲ್ ಸಂಖ್ಯೆ, ಶಾಲೆಯ ಹೆಸರು, ತರಗತಿ ಮತ್ತು ಸ್ಥಳದೊಂದಿಗೆ vkwebmail123@gmail.comಗೆ ಇಮೇಲ್ ಮಾಡಬೇಕು. ಇನ್ನು ಭಾಷಣ ಹಾಡನ್ನು ಇಂಗ್ಲಿಷ್, ಹಿಂದಿ ಮತ್ತು ಕನ್ನಡ ಭಾಷೆಯಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿ ಕಳುಹಿಸಬೇಕಾಗಿದೆ. ಹಾಡು ಕನಿಷ್ಠ 3 ನಿಮಿಷಗಳು ಮತ್ತು ಭಾಷಣ ಕನಿಷ್ಠ 2 ನಿಮಿಷ ಇರತಕ್ಕದ್ದು. ಫೋಟೋ ಮತ್ತು ವಿಡಿಯೋ ಕಳುಹಿಸಲು ಆಗಸ್ಟ್ 16 ಕೊನೆಯ ದಿನಾಂಕವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಶೋರೂಮ್ಗಳಾದ ಯಯ್ಯಾಡಿ, ತೊಕ್ಕೊಟ್ಟು, ಲೇಡಿ ಹಿಲ್, ವಾಮಂಚೂರಿನ ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮಳಿಗೆಗೆ ಭೇಟಿ ನೀಡಬಹುದಾಗಿದೆ. ಅಥವಾ ದೂರವಾಣಿ ಸಂಖ್ಯೆ 8748800066 ಅಥವಾ www.vkfurnitureandelectronics.com ಅನ್ನು ಸಂಪರ್ಕಿಸಬಹುದಾಗಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಇಡೀ ರಸ್ತೆಗಳು ಗುಂಡಿಮಯವಾಗಿದ್ದು, ಗುಂಡಿ ತಪ್ಪಿಸಲು ಹೋಗಿ ಅಪಘಾತ ಸಂಭವಿಸುವ ಪರಿಸ್ಥಿತಿ. ಅದರಲ್ಲೂ ಮಳೆ ಸಂದರ್ಭ ರಸ್ತೆಯಲ್ಲಿ ನೀರು ನಿಲ್ಲುವುದರಿಂದ ಗುಂಡಿಗಳ ಬಗ್ಗೆ ಗೊತ್ತಿಲ್ಲದೆ ದ್ವಿಚಕ್ರ ವಾಹನ ಸವಾರರು ಗುಂಡಿಗೆ ಬಿದ್ದು ಅಪಘಾತಕ್ಕೆ ಸಿಲುಕುತ್ತಿದ್ದಾರೆ. ಬಜ್ಪೆ ಅತ್ರಾಡಿ ರಾಜ್ಯ ಹೆದ್ದಾರಿಯಲ್ಲಿ ಮುಣ್ಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜೈನಪೇಟೆ ಹಾಗೂ ಪಡಿತ್ತಾರು ಬಳಿ ರಾಜ್ಯ ಹೆದ್ದಾರಿಯಲ್ಲಿ ಬೃಹತ್ ಗಾತ್ರದ ಹೊಂಡಗಳಾಗಿದ್ದು, ಚರಂಡಿ ವ್ಯವಸ್ಥೆ ಇಲ್ಲದೆ ಮಳೆಯ ನೀರು ರಸ್ತೆಯಲ್ಲಿ ಹರಿದು ಹಲವಾರು ಅವಾಂತರಗಳಿಗೆ ಕಾರಣವಾಗುತ್ತಿದೆ. ಈ ಭಾಗದಲ್ಲಿ ರಸ್ತೆ ಕಿರಿದಾಗಿದ್ದು, ಚರಂಡಿ ವ್ಯವಸ್ಥೆ ಇಲ್ಲದೆ ಮಳೆಯ ನೀರು ರಸ್ತೆಯಲ್ಲಿ ಹರಿಯುವುದರಿಂದ ಬೃಹತ್ ಗಾತ್ರದ ಹೊಂಡಗಳು ನಿರ್ಮಾಣವಾಗಿ ಹಲವು ಬಾರಿ ಅಪಘಾತಗಳು ಸಂಭವಿಸಿವೆ. ಮಳೆಯ ನೀರು ರಸ್ತೆಯಲ್ಲಿ ಹರಿಯುವುದರಿಂದ ಪಾದಾಚಾರಿಗಳು, ವಿದ್ಯಾರ್ಥಿಗಳು ಮಳೆಯ ಸಂದರ್ಭದಲ್ಲಿ ರಸ್ತೆಯ ಬದಿ ನಡೆದುಕೊಂಡು ಹೋಗಲು ಹರಸಾಹಸ ಪಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಭಾಗದಲ್ಲಿ ರಾಜ್ಯ ಹೆದ್ದಾರಿ ಕಿರಿದಾಗಿದ್ದು, ದಿನನಿತ್ಯ ಅನೇಕ ಘನ ವಾಹನಗಳು ಈ ರಸ್ತೆಯಲ್ಲಿ ಸಂಚರಿಸುತ್ತಿವೆ. ಮುಣ್ಕೂರು ಪಡಿತ್ತಾರ್ ಸೇತುವೆಯಿಂದ ಪೇಟೆಯ ಹೃದಯ ಭಾಗ ಜೈನಪೇಟೆಯವರೆಗೆ ರಸ್ತೆ ಅಗಲೀಕರಣ ಕಾಮಗಾರಿ ಇನ್ನಷ್ಟೇ ಆಗಬೇಕಾಗಿದೆ. ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯತ್, ಹೆದ್ದಾರಿ ಇಲಾಖೆ, ಜಿಲ್ಲಾಡಳಿತ ಈ ಬಗ್ಗೆ ತುರ್ತಾಗಿ ಸ್ಪಂದಿಸಿ ರಸ್ತೆ ಅಗಲೀಕರಣ ಹಾಗೂ ಹೊಂಡಗಳ ಸಮಸ್ಯೆಗೆ ಮುಕ್ತಿ ನೀಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಖಲೀಲ್, ವಿ4 ನ್ಯೂಸ್, ಕಾರ್ಕಳ.
ಉದ್ಯಾವರ ಸಾವಿರ ಜಮಾಅತ್ ಅನಿವಾಸಿ ಭಾರತೀಯ ಸಂಘಟನೆಯಾದ ಉದ್ಯಾವರ ದುಬೈ ಕಮಿಟಿ ಹಾಗೂ ದೇರಳಕಟ್ಟೆ ಕಣಚೂರು ಮೆಡಿಕಲ್ ಕಾಲೇಜಿನ ಸಹಭಾಗಿತ್ವದೊಂದಿಗೆ ಉದ್ಯಾವರ ಅಲ್ ಸಕಾಫಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಉಚಿತ ವೈದ್ಯಕೀಯ ಶಿಬಿರವು ನಡೆಯಿತು. ಉದ್ಯಾವರ ದುಬೈ ಕಮಿಟಿ ಉಪಾಧ್ಯಕ್ಷ ಅಬ್ದುಲ್ ಗಫೂರ್ ಗುಚ್ಚಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ವೈದ್ಯಕೀಯ ಶಿಬಿರವನ್ನು ಉದ್ಯಾವರ ಸಾವಿರ ಜಮಾಅತ್ ಅಧ್ಯಕ್ಷ ಸೈಯದ್ ಸೈಫುಲ್ಲಾ ತಂಗಲ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಉದ್ಯಾವರ ಸಾವಿರ ಜಮಾಅತ್ತಿನ ಅಧೀನದಲ್ಲಿರುವ ಯುಡಿಸಿಯಂತೆ ಖ್ಯಾತಿಯನ್ನು ಪಡೆದಿರುವ ಉದ್ಯಾವರ ದುಬೈ ಕಮಿಟಿಯ ನೇತೃತ್ವದಲ್ಲಿ ಬೃಹತ್ ಉಚಿತ ವೈದ್ಯಕೀಯ ಶಿಬಿರ ನಡೆದಿದೆ. ಹಲವಾರು ಮಂದಿ ಇದರ ಪ್ರಯೋಜನವನ್ನ ಪಡೆದಿದ್ದಾರೆ ಎಂದು ಹೇಳಿ സഹകരിಸಿದ ಎಲ್ಲರಿಗೂ ധന്യവാദವನ್ನ ಹೇಳಿದರು. ഉദ്യാവരം ആയിരം ജമാഅത്തിന്റെ സബ്സിഡറി യൂണിറ്റായ ദുബൈയിൽ പ്രവർത്തിക്കുന്ന UDC എന്ന ഉദ്യാവരം ദുബൈ കമ്മിറ്റി നമ്മുടെ അൽ സക്കാഫ് ഇംഗ്ലീഷ് മീഡിയം സ്കൂളിൻ്റെ ക്യാമ്പസിൽ വെച്ച് കണച്ചൂർ മെഡിക്കൽ കോളേജിൻ്റെ സഹകരണത്തോടുകൂടി ഒരു ബൃഹത്തായ മെഡിക്കൽ ക്യാമ്പ് നടത്തുകയാണ്. ഇവിടെ വ്യത്യസ്തമായ 6 ഡിപ്പാർട്ട്മെൻറ്റിൻ്റെ ഡോക്ടർമാരും ആൾക്കാരും ഒക്കെ ഇവിടെയുണ്ട്. പൊതുജനങ്ങൾക്ക് ഏറ്റവും ഉപകാരപ്രദമാകുന്ന രീതിയിൽ ഒരു മെഡിക്കൽ ക്യാമ്പ് സംഘടിപ്പിച്ചിരിക്കുകയാണ്. ഓർഗനൈസ് ചെയ്യുന്നത് ഉദ്യാവരം ആയിരം ജമാഅത്തിൻ്റെ സബ്സിഡറി യൂണിറ്റായ UDC ആണ്, ഉദ്യാവരം ദുബൈ കമ്മിറ്റിയാണ്. ഈ മെഡിക്കൽ ക്യാമ്പിലൂടെ നാട്ടുകാരായ സാധാരണക്കാരായ ആൾക്കാർക്ക് ഉപകാരപ്രദമാകുന്ന രീതിയിലുള്ള പ്രവർത്തനമാണ് നമ്മൾ നടത്തുന്നത്. ഇതിനുശേഷം ഇവിടെ ഒരു കാർഡ് നൽകപ്പെടും. ആ കാർഡ് കൊണ്ട് കണച്ചൂർ മെഡിക്കൽ കോളേജിൽ പോയി കഴിഞ്ഞാൽ അവർക്ക് ഡയഗ്നോസിസ് മേഖലയിൽ ഒരു ഭാരിച്ച 70% ഡിസ്കൗണ്ടുകളും നൽകപ്പെടുന്നതാണ്. ಬಳಿಕ ಕಣಚೂರು ಆಸ್ಪತ್ರೆಯ PRO ಅಬ್ದುಲ್ಲಾ ಅಕ್ಕರ ಅವರು ಮಾತನಾಡಿ, ಉದ್ಯಾವರ ದುಬೈ ಕಮಿಟಿಯ ವಿನಂತಿಯ ಮೇರೆಗೆ ದೇರಳಕಟ್ಟೆ ಕಣಚೂರು ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ ಇಂದು ಉಚಿತ ವೈದ್ಯಕೀಯ ಶಿಬಿರ ಹಮ್ಮಿಕೊಂಡಿದೆ. ಇದಕ್ಕೆ ಸಹಕಾರ ನೀಡಿ ನಮಗೊಂದು ಅವಕಾಶವನ್ನ ಮಾಡಿಕೊಟ್ಟ ಉದ್ಯಾವರ ಸಾವಿರ ಜಮಾಅತ್ ಹಾಗೂ ಅಲ್ ಸಕಾಫ್ ಶಾಲಾ ಆಡಳಿತ ಮಂಡಳಿಗೂ ಆಭಾರಿಯಾಗಿರುವುದಾಗಿ ಹೇಳಿದರು. I am very happy to organize this health camp here in Udyavar. The Kanachur Medical College has organized this health camp on the request of Udyavara Aira Jama 1000 Jama and Al Sakafi at the Al Sakafi school. And for this Udyavara Dubai committee and Udyavara Jamaat, I thank this association for giving the opportunity for Kanachur Hospital for conducting this health camp. ಅದೇ ರೀತಿ ವೈದ್ಯಕೀಯ ಶಿಬಿರಕ್ಕೆ ಆಗಮಿಸಿದ ಬಾತುಲ್ಲಾ ಅವರು ಮಾತನಾಡಿ, ಉದ್ಯಾವರ ದುಬೈ ಕಮಿಟಿ ಹಾಗೂ ಕಣಚೂರು ಆಸ್ಪತ್ರೆಯ ವತಿಯಿಂದ ಹಮ್ಮಿಕೊಳ್ಳಲಾದ ಉಚಿತ ವೈದ್ಯಕೀಯ ಸೇವೆ ಉದ್ಯಾವರ ಪರಿಸರದವರಿಗೆ ಇದೊಂದು ಅಭೂತಪೂರ್ವ ಅವಕಾಶವಾಗಿದೆ. ತುಂಬಾ ಸಂತೋಷವಾಯಿತು. ಬಹುತೇಕ ಮಂದಿ ಇದರ ಪ್ರಯೋಜನವನ್ನ ಪಡೆಯಲೊಂದು ಅವಕಾಶ ಲಭಿಸಿದೆ ಎಂದು ಹೇಳಿ ಆಯೋಜಿಸಿದವರಿಗೆ ಧನ್ಯವಾದ ಹೇಳಿದರು. It's been a great pleasure to be a part of the medical camp which is conducted by the Kanchur institution, which is conducted by the Airam Jamaat, especially Udyavar Dubai committee. So the village Udyavar is happily received the medical camp, which all the people got the services and the medicines. Thank you for the cooperation. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಅಬೂಬಕರ್ ಸಿದ್ದಿಕ್ ಉದ್ಯಾವರ, ಸಲೀಂ ಉದ್ಯಾವರ, ಮುಕ್ತಾರ್ ಎ, ರಿಯಾಜ್ ಉದ್ಯಾವರ, ಮುಂತಾಜ್ ಸಮೀರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಶಿಬಿರದಲ್ಲಿ ಜನರಲ್ ಮೆಡಿಸಿನ್, ಅಸ್ತಮಾ ಸಂಬಂಧಿ ಕಾಯಿಲೆಗಳು, ಕ್ಯಾನ್ಸರ್ ಚಿಕಿತ್ಸೆ, ಮಕ್ಕಳ ಶಸ್ತ್ರಚಿಕಿತ್ಸೆ, ಎಲುಬು ಮತ್ತು ಕೀಲು ವಿಭಾಗ, ಬೆನ್ನು ಮೂಳೆ ಚಿಕಿತ್ಸೆ, ಮೊಣಕಾಲು ಚಿಕಿತ್ಸೆ, ಅಪೆಂಡಿಕ್ಸ್ ಅಲ್ಸರ್, ಹರ್ನಿಯಾ, ಮೂಲವ್ಯಾಧಿ, ಗರ್ಭಕೋಶದ ಗಡ್ಡೆ, ಕಿವಿ, ಮೂಗು, ಗಂಟಲು, ಥೈರಾಯ್ಡ್, ಸನ್ನಿಪಾತ, ಉದರ ಸಂಬಂಧಿ ಕಾಯಿಲೆಗಳು, ವೆರಿಕೋಸ್ ವೇನ್, ನರ ಸಂಬಂಧಿ ಚಿಕಿತ್ಸೆಗಳ ತಪಾಸಣೆ,
ಚರ್ಮರೋಗ ತಪಾಸಣೆ ನಡೆಸಲಾಯಿತು. ಅದೇ ರೀತಿ ಶಿಬಿರದಲ್ಲಿ ಲಭ್ಯವಿರುವ ಔಷಧಿಗಳನ್ನು ಉಚಿತವಾಗಿ ನೀಡಲಾಯಿತು. ಜೊತೆಯಾಗಿ ಉಚಿತ ಆಭಾ ಕಾರ್ಡ್ ನೋಂದಣಿ ಕೂಡ ಮಾಡಲಾಯಿತು. ಉದ್ಯಾವರ ದುಬೈ ಕಮಿಟಿ ಕಳೆದ ಹಲವಾರು ವರ್ಷಗಳಿಂದ ಉಚಿತ ವೈದ್ಯಕೀಯ ಶಿಬಿರವನ್ನು ನಡೆಸಿಕೊಂಡು ಬರುತ್ತಿದೆ. ಜೊತೆಯಾಗಿ ಈ ಸಮಿತಿಯ ವತಿಯಿಂದ ಶೈಕ್ಷಣಿಕ ಕ್ಷೇತ್ರದಲ್ಲೂ ವಿದ್ಯಾಭ್ಯಾಸದಿಂದ ವಂಚಿತರಾಗುವ ಕುಟುಂಬಗಳನ್ನು ಗುರುತಿಸಿ ಅವರ ಮಕ್ಕಳಿಗೆ ಕಲಿಕೆಗೆ ಬೇಕಾದ ಸಹಾಯ ಸಹಕಾರಗಳನ್ನು ನೀಡುತ್ತಾ ಬರುತ್ತಿದೆ. ಅದೇ ರೀತಿ ರೋಗ ಪೀಡಿತರಿಗೆ ವೈದ್ಯಕೀಯ ಸಹಾಯ, ಬಡ ಕುಟುಂಬಗಳಿಗೆ ಆರ್ಥಿಕ ಸಹಾಯ ಸೇರಿದಂತೆ ವಿವಿಧ ರೀತಿಯ ಸಮಾಜಮುಖಿ ಕಾರ್ಯಗಳಲ್ಲೂ ಸ್ತುತ್ಯಾರ್ಹ ಸೇವೆಗಳನ್ನು ನೀಡುತ್ತಾ ಬಂದಿದೆ. ಕ್ರೀಡಾ ವಲಯದಲ್ಲೂ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಸಂಘಟನೆಯ ವತಿಯಿಂದ ಪ್ರೋತ್ಸಾಹ ನೀಡಲಾಗುತ್ತಿದೆ. ಶಿಬಿರದಲ್ಲಿ 106 ಮಂದಿ ಪಾಲ್ಗೊಂಡು ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು. ಅಲ್ಸಕಾಫ್ ಶಾಲಾ ಮ್ಯಾನೇಜರ್ ಮೊಮ್ಮನಿ ಸ್ವಾಗತಿಸಿ ಕಣಚೂರು ಆಸ್ಪತ್ರೆಯ ಪಿಆರ್ಒ ಅಬ್ದುಲ್ ಅಕ್ಕರ ವಂದಿಸಿದರು. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ. ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ವತಿಯಿಂದ 27ನೇ ಇಂಡಿಪೆಂಡೆನ್ಸ್ ಕಪ್ ಫುಟ್ಬಾಲ್ ಪಂದ್ಯಾಕೂಟಕ್ಕೆ ನಗರದ ಕರಾವಳಿ ಮೈದಾನದಲ್ಲಿ ಚಾಲನೆ ದೊರಕಿತು. ಶಾಸಕರಾದ ಡಿ ವೇದವ್ಯಾಸ್ ಕಾಮತ್ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಕ್ರೀಡೆಯಿಂದ ದೇಶಭಕ್ತಿ ಮೂಡಿಸುವ ಕೆಲಸ ಆಗಬೇಕು. ಮಂಗಳೂರು ನಗರದಲ್ಲಿ ಉತ್ತಮ ತಂಡಗಳಿವೆ. ಕ್ರೀಡಾಪಟುಗಳಿಗೆ ಅತ್ಯುತ್ತಮ ಕ್ರೀಡಾಂಗಣ ಆಗುವ ನಿಟ್ಟಿನಲ್ಲಿ ಈಗಾಗಲೇ ನಗರದಲ್ಲಿರುವ ಮೈದಾನಕ್ಕೆ ಟರ್ಫ್ ಅಳವಡಿಸುವ ಕಾರ್ಯವಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಕನಸಿನ ಕೂಸಾದ ಸ್ಮಾರ್ಟ್ ಸಿಟಿ ಯೋಜನೆಯ ಅನುದಾನದ ಮೂಲಕ ಅಭಿವೃದ್ಧಿ ಕಾರ್ಯವಾಗುತ್ತಿದೆ. ಈಗಾಗಲೇ 80% ಕೆಲಸವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಕೆಲಸ ಆಗಬೇಕಿದೆ. ಅದಕ್ಕೆ ಅನುದಾನ ದೊರಕಿಸುವ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು. ಇವತ್ತು ಈ ಫುಟ್ಬಾಲ್ ಕಪ್ಪಿನಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಸ್ವತಂತ್ರೋತ್ಸವದ ನೆನಪನ್ನ ಮಾಡಬೇಕು. ಸ್ವತಂತ್ರೋತ್ಸವಕ್ಕೆ ಸ್ವತಂತ್ರ ಸಿಗಬೇಕು ಅಂತೇಳಿ ಆದ್ರೆ ಬಹಳ ದೊಡ್ಡ ರೀತಿಯ ಕೊಡುಗೆಗಳನ್ನು ಕೊಟ್ಟಂತ ಮಹನೀಯರ ಬಗ್ಗೆ ಚಿಂತನೆ ಮಾಡಬೇಕು. ಎಲ್ಲರೂ ಒಟ್ಟಾಗಿ ಒಂದಾಗಿ ಆ ಸ್ವತಂತ್ರೋತ್ಸವವನ್ನು ದೊರಕಿಸಿಕೊಟ್ಟಂತಹ ಶುಭ ಸಂದರ್ಭದಲ್ಲಿ ಬ್ರಿಟಿಷರನ್ನ ಅಥವಾ ಈ ಹಿಂದೆ ಪೋರ್ಚುಗೀಸರನ್ನ ಬೇರೆ ಬೇರೆ ರೀತಿಯಲ್ಲಿ ಈ ನೆಲದಿಂದ ಓಡಿಸಿದಂತ ಇತಿಹಾಸಗಳನ್ನು ತಿಳ್ಕೊಳ್ಬೇಕು. ಈ ಮಕ್ಕಳಿಗೆ ದೇಶಭಕ್ತರಾಗಬೇಕು. ಈ ಮಣ್ಣು, ಈ ನೆಲ, ಈ ಜಲ ಇದು ನಾವು ವಿಶೇಷವಾಗಿ ಗೌರವಿಸುವಂತ ರೀತಿಯಲ್ಲಿ ಆಗಬೇಕು ಅಂತ ಹೇಳುವಂಥ ಚಿಂತನೆಯೊಂದಿಗೆ ಇವತ್ತು ಇಂಡಿಪೆಂಡೆನ್ಸ್ ಕಪ್ ಅನ್ನ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಫುಟ್ಬಾಲ್ ಅಸೋಸಿಯೇಷನ್ನ ಅಸ್ಲಂ ಅವರ ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ. ನಾನು ಈ ಸಂದರ್ಭದಲ್ಲಿ ಮಂಗಳೂರಿನ ಒಳ್ಳೆಯ ಫುಟ್ಬಾಲ್ ತಂಡಗಳು ಹೊರಹೊಮ್ಮಿ ಬರಬೇಕು ಅಂತ ಹೇಳುವಂಥ ಚಿಂತನೆಯೊಂದಿಗೆ ಇವತ್ತು ಬಹಳ ದೊಡ್ಡ ರೀತಿಯಲ್ಲಿ ಅಭೂತಪೂರ್ವವಾದಂತ ಒಂದು ಕ್ರೀಡಾಂಗಣ ಆಗ್ತಾ ಇದೆ. ಇದೇ ವೇಳೆ ಮಾತನಾಡಿದ ಎಸ್ಸಿಡಿಸಿಸಿ ಬ್ಯಾಂಕ್ನ ಸಿಒ ಗೋಪಿನಾಥ್ ಅವರು, ಕ್ರಿಕೆಟ್ ಆಟಕ್ಕೆ ಸಿಗುವಷ್ಟು ಮನ್ನಣೆ ಬೇರೆ ಯಾವುದೇ ಕ್ರೀಡೆಗಳಿಗೆ ಸಿಗುತ್ತಿಲ್ಲ. ರಾಷ್ಟ್ರೀಯ ಕ್ರೀಡೆಗಳಿಗೆ ಪ್ರಾಮುಖ್ಯತೆಯೇ ಸಿಗುತ್ತಿಲ್ಲ. ಹಾಗಾಗಿ ಮಂಗಳೂರಿನಿಂದಲೇ ಫುಟ್ಬಾಲ್ ಕ್ರೀಡಾಪಟುಗಳು ರೂಪುಗೊಳ್ಳಲಿ ಎಂದು ಆಶಿಸಿದರು. ಕ್ರಿಕೆಟ್ ಅಲ್ಲಿ ಹರಿದಾಡುವ ದುಡ್ಡು ಸ್ವಲ್ಪ ನಮ್ಮ ರಾಷ್ಟ್ರೀಯ ಕ್ರೀಡೆ ಮತ್ತೆ ಫುಟ್ಬಾಲ್ ಇದಕ್ಕೇನಾದ್ರೂ ಸಿಕ್ತಿದ್ರೆ ಇಡೀ ಈ ಎರಡು ಕ್ರೀಡೆಗಳು ಇನ್ನೊಂದು ಹಂತಕ್ಕೆ ಬಂದು ಮುಟ್ಟಿತ್ತು. ನಾನು ನಿಮ್ಮ ವಯಸ್ಸಿನಲ್ಲಿದ್ದಾಗ 30-35 ವರ್ಷಗಳ ಹಿಂದೆ ಕ್ಯಾಲಿಕಟ್ ನಮ್ಮ ದೊಡ್ಡಪ್ಪರ ಮನೆಗೆ ವೆಕೇಶನ್ಗೆ ಹೋಗ್ತಾ ಇದ್ದೆ. ಆಗ ಅಲ್ಲಿ ಈ ಫುಟ್ಬಾಲ್ ಹುಚ್ಚು ನೋಡಿ ನನ್ಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ನಾವು ಕ್ರಿಕೆಟ್ ನೋಡ್ತಾ ಇರುವವರು ಈ ಫುಟ್ಬಾಲ್ ಅಲ್ಲಿ ಈ ಮೋಹನ್ ಬಗಾನ್ಸ್ ಮತ್ತು ಮೊಹಮ್ಮಡಿಯನ್ಸ್ ಇವರ ಏನ್ ಮ್ಯಾಚ್ ನಡೀತಾ ಇತ್ತು ಕ್ಯಾಲಿಕಟ್ ಅಲ್ಲಿ ಈಗ ಏನು ಕಾಲ್ ತುಳಿತ ಆಗ್ತಿತ್ತು ಆ ಟೈಮಲ್ಲಿ 35 ವರ್ಷಗಳ ಹಿಂದೆ ಈ ಮ್ಯಾಚ್ಗಳನ್ನು ನೋಡ್ಲಿಕ್ಕೆ ಅಷ್ಟು ಕಾಲ್ ತುಳಿತ ಆಗ್ತಾ ಇತ್ತು. ಹಾಗೇನೆ ಇಲ್ಲಿ ಇರುವ ಎಲ್ಲ ಯುವ ಜನಾಂಗಕ್ಕೆ ಮುಂದಿನ ನಮ್ಮ ಈ ಯುವ ಜನಾಂಗ ಮುಂದಿನ ಮೆರಡನ್ ಆಗ್ಲಿ, ಮೆಸ್ಸಿ ಆಗ್ಲಿ, ಮೊಹಮ್ಮದ್ ಸಲಾಹ್ ಆಗ್ಲಿ. ಅಲ್ ಮುಸೇನ್ ಸೌದಿ ಅರೇಬಿಯಾ ಚೇರ್ಮನ್ ಜಕ್ರಿಯಾ ಬಜ್ಪಿ ಅವರು ಮಾತನಾಡಿ, ಪ್ರತಿಯೊಬ್ಬ ಕ್ರೀಡಾಪಟುಗಳು ತಂಡವನ್ನ ಮುನ್ನಡೆಸುವ ಮೂಲಕ ಗೆಲುವಿನ ಹಾದಿಗೆ ಕೊಂಡೊಯ್ಯುವ ಪ್ರಯತ್ನ ಮಾಡಬೇಕು.
ಮೊದಲ ಬಾರಿಗೆ ಸೌದಿ ಅರೇಬಿಯಾದಲ್ಲಿ ಮಹಿಳಾ ಫುಟ್ಬಾಲ್ ಪಂದ್ಯಾಟ ನಡೆಯಲಿದೆ ಎಂದು ಹೇಳಿದ್ರು. ನಾವು ತಯಾರಾಗ್ತಾ ಇದ್ದೇವೆ. ಇನ್ಶಾಅಲ್ಲಾ ನೀವೆಲ್ಲರೂ ಎಲ್ಲರಿಗೂ ಶುಭಾಶಯಗಳು. ಅಂದ್ರೆ ವಿನ್ನರ್ಸ್ ಆಲ್ಸೋ ಬೆಸ್ಟ್ ಆಫ್ ಲಕ್, ಲೂಸರ್ ಆಲ್ಸೋ ಬೆಸ್ಟ್ ಆಫ್ ಲಕ್. ಹಠ ಹಿಡಿದು ಇದು ಮಾಡ್ಬೇಕು. ಏನಂದ್ರೆ ವಿನ್ನಿಂಗಿಗೆ ಟ್ರೈ ಮಾಡಬೇಕು. ನಿಮ್ಗೆ ಏನಂದ್ರೆ ನಿಮ್ಮ ಮನಸ್ಸಿನಲ್ಲಿ ಇರಬೇಕು, ನಾನು ಜಯಗಳಿಸ್ಬೇಕಂತ. ನಿಮ್ಮ ಟೀಮಿಗೆ, ನಿಮ್ಮ ಲೀಡರ್ಸ್ಗೆ ನೀವು ಸಪೋರ್ಟ್ ಕೊಡಬೇಕು. ಆದ ಕಾರಣದಿಂದ ನೀವೆಲ್ಲರೂ ಟೀಮ್ ವರ್ಕ್ ಆಗಿ ಮಾಡಿದ್ರೆ ನಾವು ಜಯಶಾಲಿ ಆಗ್ತೇವೆ ಇನ್ಶಾಅಲ್ಲಾ. ಡೆಫಿನೆಟ್ಲಿ ನಾವು ಸೌದಿ ಅರೇಬಿಯಾದಲ್ಲಿ ಫಸ್ಟ್ ಟೈಮ್ ಫುಟ್ಬಾಲ್ ಅಕಾಡೆಮಿ ಮಾಡ್ತಾ ಇದ್ದೇವೆ. ಇನ್ ದ ಹಿಸ್ಟ್ರಿ ಆಫ್ ಫುಟ್ಬಾಲ್ ಇನ್ ಸೌದಿ ಅರೇಬಿಯಾ ವಿ ಪ್ರಮೋಟಿಂಗ್ ಲೇಡೀಸ್ ಫುಟ್ಬಾಲ್. ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಡಿಎಂ ಅಸ್ಲಂ ಅವರು ಮಾತನಾಡಿ, ಸುಮಾರು 220ಕ್ಕೂ ಹೆಚ್ಚು ಶಾಲಾ ಕಾಲೇಜಿನ ತಂಡ ನೋಂದಾಯಿಸಿದ್ದು 12 ದಿನಗಳ ಕಾಲ ಈ ಪಂದ್ಯಾಟ ನಡೆಯಲಿದೆ. ಮುಂದಿನ ದಿನಗಳಲ್ಲಿ ನಗರದ ನೆಹರು ಮೈದಾನದಲ್ಲಿ ಸುಂದರವಾದ ಕ್ರೀಡಾಂಗಣವಾಗುತ್ತಿದೆ. ಶಾಸಕರ ಹಾಗೂ ಜನಪ್ರತಿನಿಧಿಗಳ ಸಹಕಾರ ಅಗತ್ಯ ಎಂದು ಹೇಳಿದ್ರು. ಅವರು ಸದಾ ನಮ್ಮ ಕಾರ್ಯಕ್ರಮಕ್ಕೆ ಇದು ಫಸ್ಟ್ ಟೈಮ್ ಬರ್ತಾ ಇದ್ದಾರೆ. ಯಾಕಂದ್ರೆ ಬಂದಿದ್ರು, ಆದರೆ ಈ ಇಂಡಿಪೆಂಡೆನ್ಸ್ ಡೇ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನನಗಂತೂ ತುಂಬಾ ಸಂತೋಷ. ನಾವು ಎಲ್ಲ ಜಿಲ್ಲಾ ಫುಟ್ಬಾಲ್ ಸಂಸ್ಥೆ ನಿಮಗೆ ಎಲ್ಲರ ಪರವಾಗಿ ಸರ್ ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನೋಡಿ, ನಮ್ಮ ನೆಹರು ಮೈದಾನ ತಮಗೆ ಗೊತ್ತಿದೆ, ಅದಕ್ಕೆ ಇತಿಹಾಸ ಇದೆ, ಎಲ್ಲಿದೆ. ನೀವು ಏನು ಇದ್ದಿದ್ರೆ ನಮಗೆ ನಮ್ಮ ಮುಖಾಂತರ ಬಂದು ನಮಗೆ ಹೇಳಿದರೆ ಖಂಡಿತ ನಿಮ್ಮ ಮಾತನ್ನು ಪಾಲನೆ ಮಾಡ್ತೇವೆ ಅಂತ ನಿಮಗೆ ಭರವಸೆ ಕೊಡ್ತೇವೆ. ಮುಂದಕ್ಕೆ ನಿಮ್ಮ ಸಹಕಾರ ಬೇಕು. ಅದೇ ಥರ ವೇದಿಕೆ ಕೂತ್ಕೊಂಡವರೆಲ್ಲ ನಮ್ಮ ಕಮಿಟಿಯವರು ಇದ್ದಾರೆ. ಎಲ್ಲರೂ ಬಿಬಿ ಥಾಮಸ್, ಸುಜಿತ್, ಫಯಾಜ್ ಅಹಮದ್, ಫಿರೋಜ್, ಎಲ್ಲ ಆಸಿಫ್ ಎಲ್ಲರಿದ್ದಾರೆ. ನಮಗೆ ಎಲ್ಲರೂ ಇದೊಂದು ಮಾಡಲಿಕ್ಕೆ ತುಂಬ ಕಷ್ಟ ಇತ್ತು. ಪ್ರದೀಪ್ ನಮಗೆ ಸಹಕಾರ ಕೊಟ್ಟರು, ಇದನ್ನು ನೀವು ಮಾಡಿ, ಇದನ್ನು ನಿಲ್ಲಿಸಬೇಡಿ. ಯಾಕಂದರೆ ಈ ಮಕ್ಕಳ ಉತ್ಸಾಹ ನೋಡಿ, ಸುಮಾರು 260 ತಂಡ ಇದೆ ಸರ್. ನೀವು ಬಿಲೀವ್ ಮಾಡಿ, ನಾವು 4 ಗ್ರೌಂಡಲ್ಲಿ ಮಾಡ್ತಾ ಇದ್ದೇವೆ. ಇದು ಮಕ್ಕಳದು 80 ಹೈಸ್ಕೂಲ್ ಟೀಮ್ ಇದೆ. ಇವರಿಗೆ ಕ್ರೀಡೆ ಬಗ್ಗೆ ಎಷ್ಟು ಆಸಕ್ತಿ ಇದೆ ಸರ್. ಇಲ್ಲಿ ಕ್ರೀಡಾಂಗ ಬೇಕು, ಯಾಕಂದ್ರೆ ತುಂಬಾ ಶಾಲೆಯಲ್ಲಿ ಕ್ರೀಡಾಂಗ ಇಲ್ಲ. ಇದೇ ವೇಳೆ ಸಿಂಡಿಕೇಟ್ ಬ್ಯಾಂಕ್ ನಿವೃತ್ತ ಅಧಿಕಾರಿ ಲಕ್ಷ್ಮಣ್ ಬೆಂಕ್ರೆ, ಜಿಲ್ಲಾ ವಾರ್ತಾಧಿಕಾರಿ ಖಾದರ್ ಶಾ, ಉಪಾಧ್ಯಕ್ಷ ಬಿಬಿ ಥೋಮಸ್, ಕ್ರೀಡಾ ಇಲಾಖೆಯ ಉಪನಿರ್ದೇಶಕರಾದ ಪ್ರದೀಪ್ ಡಿಸೋಸಾ, ಕಾರ್ಯದರ್ಶಿ ಹುಸೇನ್ ಬೋಳಾರ್, ರಾಜ್ಯ ಫುಟ್ಬಾಲ್ ಸಂಸ್ಥೆಯ ಸದಸ್ಯರಾದ ವಿಜಯ್ ಸುವರ್ಣ, ಖಜಾಂಚಿ ಫಿರೋಜ್, ಸದಸ್ಯರಾದ ಅನಿಲ್ ಬಿಬಿ, ನಿಕಟಪೂರ್ವ ಕಾರ್ಪೊರೇಟರ್ ಲತೀಫ್ ಕಂದಕ್, ಲತೀಫ್ ಕಸ್ಬಾ ಬೆಂಕ್ರೆ, ಅಶ್ಫಾಕ್ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಮಂಗಳೂರಿನ ಏರ್ಪೋರ್ಟ್ ರಸ್ತೆಯಲ್ಲಿರುವ ನೆಕ್ಸಾ ಮಾಂಡವಿ ಮೋಟಾರ್ಸ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಮುದ್ದು ಕೃಷ್ಣ ಫೋಟೋ ಸ್ಪರ್ಧೆ 2025 ಹಮ್ಮಿಕೊಂಡಿದ್ದು, ಆಸಕ್ತರು ಈಗಲೇ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ಮುದ್ದು ಕೃಷ್ಣ ಫೋಟೋ ಸ್ಪರ್ಧೆಯಲ್ಲಿ 5 ವರ್ಷದೊಳಗಿನ ಮಕ್ಕಳು ಭಾಗವಹಿಸಲು ಅವಕಾಶವಿದೆ. ಮಗುವಿನ ವಿವರಗಳು ಆಧಾರ್ ಕಾರ್ಡ್ ಫೋಟೋದೊಂದಿಗೆ 8971223132ಗೆ ವಾಟ್ಸ್ಆಪ್ ಮೂಲಕ ಕಳುಹಿಸಬಹುದು. ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿದ್ದು, ವಿಜೇತರಾದ ಪುಟಾಣಿಗಳಿಗೆ ಮೊದಲ ಬಹುಮಾನವಾಗಿ 5,000 ರೂಪಾಯಿ ಮೌಲ್ಯದ ಗಿಫ್ಟ್ ವೋಚರ್, ದ್ವಿತೀಯ ಬಹುಮಾನವಾಗಿ 3,000 ರೂಪಾಯಿ ಮೌಲ್ಯದ ಗಿಫ್ಟ್ ವೋಚರ್, ತೃತೀಯ ಬಹುಮಾನವಾಗಿ 2,000 ರೂಪಾಯಿ ಮೌಲ್ಯದ ಗಿಫ್ಟ್ ವೋಚರ್ಗಳನ್ನು ಪಡೆಯುವ ಅವಕಾಶವಿದೆ. ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಮಾತ್ರ ಈ ಅವಕಾಶವಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ವತಿಯಿಂದ ಆಟಿಡೊಂಜಿ ದಿನ ಕಾರ್ಯಕ್ರಮವು ಮಂಗಳದೇವಿ ಬಳಿಯ ಕಾಂತಿ ಚರ್ಚ್ ಹಾಲ್ನಲ್ಲಿ ನಡೆಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಪಾಂಡೇಶ್ವರ ಉಪ ಪೊಲೀಸ್ ನಿರೀಕ್ಷಕರಾದ ಮಾರುತಿ ಪಿ ಅವರು ನೆರವೇರಿಸಿದ್ರು. ಆಟಿ ತಿಂಗಳ ಮಾಹಿತಿಯನ್ನು ನಿಖರವಾಗಿ ನೀಡಿದ ಅರುಣ್ ಉಲ್ಲಾಲ್ ಅವರನ್ನ ಹಾಗೂ ರಾಜ್ಯಾಧ್ಯಕ್ಷರಾದ ನಾರಾಯಣ್ ಪಿ ಅವರನ್ನ ಸನ್ಮಾನಿಸಲಾಯಿತು. ದುಂಬು ಆಟಿ ಬತ್ತಂಡ ಇಲ್ಲಾರ್ದು ಪಿದೈ ಜಬ್ಬೆರಿಂಜಿ ಲೇಸ್ ಸುಲೆ ಕೊಲ್ಲಿಚ್ಚಿ ಇತ್ತೆ ಬಾಕಿ ಸಮಯದುಲ ಐತಾರ ಬಿಸಿ ಆತೀನಿ ಆಟಿಡೆ ಒಂಜಿ ದಿನ ಅವು ಎಂಚ ಪಟ್ಟೊಂಡೇರ ಬಂಡ ಕಾಂಡೆ ಒಂಜಿ ಚಾಟು ಪುರ ಮುಗಿಪೆರಾಪು ಕಾಂಡೆದ ಚಾಟ್ ಸರ್ ಇಂಕಲ್ ವನಸದ ವ್ಯವಸ್ಥೆ ಮಧ್ಯಾಹ್ನ ಮುಟ್ಟ ಮಾತಾಡಿ ಬೇತೆ ಒಂಜಿ ಆಟಿಡೊಂಜಿ ಊಟಕ್ಕೆ ಪೋಯರುಂಟು ಅಂಚಾದ ಎಂಕಲ್ನ ಆಟಿಡೊಂಜಿ ದಿನ ಕಾಂಡೆದ ಚಾಟ್ ಮುಗಿಪುವ ಮಧ್ಯಾಹ್ನ ವನಸುಡು ಬಯ್ಯದ ಚಾಟ್ ರಾತ್ರದ ವನಸುಡು ಇಂಚ ದಿನಕ್ಕೂ 4 ಆಟಿಡೊಂಜಿ ದಿನ ಆಪುರವರು ಉಂಟು. ಐದನ ಪನ್ನೊಂದುಲ್ಲೆ ಬಂಡ ಪುಣ್ಯವಶ ಮಂಗಳದೇವಿದ ಟೈಲರ್ ಅಸೋಸಿಯೇಷನ್ ಈ ವಿಭಾಗ ಆಟಿಡೊಂಜಿ ದಿನ ಪನ್ಪುನ ಪೂದರನ್ನು ದಿತ್ತು ದಿಂಜ ಜನ ಎಂಗಲಿ ಇತ್ತು ಪೂರ ತೆನಸು ಮಲ್ತ ತೆನೊಂಜಿ ಗಡ್ಡೆಗೆ ಪೋನಾಗ 102 ತೆನಸು ಮಲ್ತಿನಕ್ಲಿತ್ತು 102 ತೆನಸು ಮಲ್ತದ ಆಟಿಡೊಂಜಿ ದಿನ ಪನ್ಪುನ ಪೂದರ ಎಲ್ಲಿ ಆಡು ಆಟಿಡೊಂಜಿ ಗೌಚಿ ಆಟಿ ಮಹೋತ್ಸವ ಆಟಿ ಉತ್ಸವ
ಆಟಿ ಮಿಲಾದನ, ಆಟಿ ಸಂಭ್ರಮ, ಆಟಿ ಸಡದನ ಇಂಚ ಪ್ರದೀಪನು ಉಂಟು. ಈ ಸಂದರ್ಭದಲ್ಲಿ ಟೈಲರ್ ಅಸೋಸಿಯೇಷನ್ನ ಸದಸ್ಯರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ನಿರೂಪಣೆಯನ್ನ ರೋಹಿತ್ ತೊಕ್ಕೊಟ್ಟು, ಧನ್ಯವಾದ ಸಮರ್ಪಣೆಯನ್ನ ನಳಿನಿ ಸದಾಶಿವ ಅವರು ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾಧ್ಯಕ್ಷರಾದ ಜಯಂತ್ ಉರ್ಲಾಂಡಿ, ಕೆಎಸ್ಟಿಎ ರಾಜ್ಯ ಹಿರಿಯ ಸದಸ್ಯ ರಮೇಶ್ ಮಾಡೂರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು. ಇದು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.